ಎಲ್ಲರಿಗೂ ಶ್ರೀ ತುಳಸಿ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ಬೈಲೂರು ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ನಡೆದಂತಹ ಶತಚಂಡಿಕಾ ಯಾಗದ್ದು ವಿಡಿಯೋ ಹಾಕ್ತಾ ಇದ್ದೀನಿ. ಕೆಲವು ಫೋಟೋಸು, ಅಲ್ಲಿ ಬಂದ ಜನಗಳು, ಅಲ್ಲಿ ಪೂಜೆಯ ಅಂದರೆ ಹೋಮದ ವೈಶಿಷ್ಟ್ಯ ಇದನ್ನೆಲ್ಲ ತೋರಿಸ್ತಾ ಹೋಗ್ತೀನಿ. ನನ್ನ ಫ್ರೆಂಡ್ಸು ಕೆಲವರು ಬಂದಿದ್ದರು, ಅವ್ರ ಜೊತೆ ಸೆಲ್ಫಿ ತಗೊಂಡು ಅದನ್ನು ಹಾಕಿದ್ದೀನಿ. ಕಾಣ್ಬೋದು ನೀವು ಎಷ್ಟು ಜನ ಇದ್ದರು ಅಂದರೆ ನೀವು ಕಾಣ್ಬೋದಲ್ಲಿ ಫುಲ್ ಆ ಆವರಣದಲ್ಲಿ ಜನ ತುಂಬಿಕೊಂಡಿದ್ರು. ಆನಂತರ ನೋಡಿ ಇಲ್ಲಿ ಕಲಶಗಳು ಕೆಲವೆಲ್ಲ ಇದ್ದಾವೆ, ನೋಡ್ಬೋದು. ಕಲಶ ಎಲ್ಲ ತೆಂಗಿನಕಾಯಿ ಇದು ಪೂರ್ಣಾಹುತಿಗೆ ರೆಡಿ ಮಾಡಿಟ್ಟಿರುವಂಥದ್ದು ಸೇವಾಕರ್ತರಿಗೆಲ್ಲ. ಕೆಲವ್ರ ಜೊತೆ ತುಂಬ 25,000 ರೂಪಾಯಿ ಕೊಟ್ಟು ಸೇವೆ ಎಲ್ಲ ಕೊಟ್ಟಿದ್ದರು, ಅದನ್ನ ನೀವು ನೋಡ್ಬೋದು. ಆನಂತರ ಅಲ್ಲಿ ಅನೌನ್ಸ್ ಮಾಡ್ತಾಯಿದ್ದು, ಅದಕ್ಕೆ ನಾನು ಮ್ಯೂಟ್ ಮಾಡಿ ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ, ಮ್ಯೂಟ್ ಮಾಡಿ ಹಾಕ್ತಾಯಿದ್ದೀನಿ ವಿಡಿಯೋನಷ್ಟೇ. ನೋಡಿ ತುಂಬ ಜನ ಬಂದಿದ್ದರು. ಆನಂತರ ಅಲ್ಲಿ ಸಂಕಲ್ಪ ಮಾಡಿಸ್ಲಿಕ್ಕೆ ಕೆಲವರನ್ನು ಕೂತ್ಕೊಳ್ಸಿದ್ರು. ನಾವು ಆ ಯಾಗ ಮಂಟಪದ ಹಿಂದಿನ ಕಡೆಯಿಂದ ಕೂತ್ಕೊಂಡು ವಿಡಿಯೋ ರೆಕಾರ್ಡ್ ಮಾಡ್ತಾ ಬಂದ್ವಿ. ಒಂದು ಕಡೆ ನಡುವಲ್ಲಿ ಹೋಮ ಆಗ್ತಾಯಿದ್ರೆ ಬಲ ಸೈಡಲ್ಲಿ ಚಂದವಾದ ರಂಗೋಲಿಯನ್ನು ಹಾಕಿಬಿಟ್ಟು ಅಲ್ಲಿ ಪೂಜೆ ಮಾಡ್ತಾರೆ ದೇವಿಗೆ. ಎಡ ಸೈಡಲ್ಲಿ ಪೂರ್ಣ ಕಲಶ ಆ ಮುಖಾಂತರ ದೇವರಿಗೆ ಪೂಜೆಯನ್ನು ಮಾಡ್ತಾರೆ. ನನಗೆ ಜಾಸ್ತಿ ಹೇಳಲಿಕ್ಕೆ ಬರೋದು, ಯಾಕಂದ್ರೆ ನಾವು ಕಲ್ತಿಲ್ಲ. ನೀವು ನೋಡ್ಬೋದಲ್ಲೆಲ್ಲ ನೋಡಿ, ಇದು ಯಜ್ಞಶಾಲೆಯ ಬಲಭಾಗದಲ್ಲಿ ರಂಗೋಲಿ ನೀವು ಕಾಣ್ಬೋದು. ಆನಂತರ ಈ ಹೋಮಗಳೆಲ್ಲ ಮಾಡಿದಾಗ ಕಪ್ಪು ಹೊಗೆ ಬರಲ್ಲ, ಯಾಕಂದರೆ ಎಲ್ಲ ಮಂಗಳ ದ್ರವ್ಯಗಳನ್ನು ಹಾಕೋ ಕಾರಣ ನೋಡಿ ಎಷ್ಟು ಬಿಳಿ ಹೊಗೆ ಬರ್ತಾ ಉಂಟು. ಇದು ಆಕ್ಸಿಜನ್ ಯುಕ್ತವಾದಂಥ ಹೊಗೆ. ಇದನ್ನ ನಾವು ಸೇವನೆ ಮಾಡಿದರೂ ನಮ್ಮ ಹೆಲ್ತಿಗೂ ಒಳ್ಳೆಯದಾಗತ್ತೆ. ಆನಂತರ ಪೂರ್ಣಾಹುತಿಗೆ ನೋಡಿ ತೆಂಗಿನಕಾಯಿ, ಆಮೇಲೆ ಬಟ್ಟೆ, ಈ ಮಂಗಳ ದ್ರವ್ಯಗಳಾದ ಅರಿಶಿನ, ಕುಂಕುಮ, ಬಳೆ, ಹೂವು, ಸೀರೆ ಇಂಥದ್ದನ್ನೆಲ್ಲ ಹಾಕ್ತಾರೆ ಅಲ್ಲಿ. ಆನಂತರ ಪಂಚಾಮೃತ ಆದ ಮೊಸರು, ತುಪ್ಪ, ಹಾಲು, ನೆಕ್ಸ್ಟು ಇದು ಬಾಳೆಹಣ್ಣು, ಜೇನುತುಪ್ಪ, ತುಪ್ಪ ಇಷ್ಟನ್ನೆಲ್ಲ ಅಲ್ಲಿ ಹಾಕ್ತಾ ಬರ್ತಾರೆ. ಅದನ್ನೆಲ್ಲ ನೀವು ಈ ವಿಡಿಯೋದಲ್ಲಿ ಕಾಣ್ಬೋದು. ನೀವು ಸೇವಾಕರ್ತರಿಗೆ ಮಾತ್ರ ಒಳಗೋಗ್ಲಿಕ್ಕೆ ಬಿಡ್ತಾಯಿದ್ರು, ಅದ ಕಾರಣ ನಾವು ಆ ಕಡೆ ಹೊರಗಿಂದ ಕೂತ್ಕೊಂಡು ನೋಡಿದ್ವಿ ನಾವೆಲ್ಲ. ತುಂಬ ಜನ ದೇವಿ ಮಹಾತ್ಮ್ಯ ಪಾರಾಯಣ ಹೇಳಿಕೊಂಡು ಅದಕ್ಕೆ ಒಂದು ಶ್ಲೋಕಕ್ಕೆ ಒಂದು ಆಹುತಿಯಾಗಿ ಹಾಕ್ಕೊಂಡು ಬರ್ತಾರೆ. ಸಾಧಾರಣ 700 ಶ್ಲೋಕ ಇದೆ ಅದರಲ್ಲಿ. ಸಪ್ತಶತಿ ಅಂದರೆ 100 ಶ್ಲೋಕ ಇರುವಂಥದ್ದು. ಅದೆಲ್ಲ ನೋಡ್ಕೊಂಡು ಬನ್ನಿ. ಪೂರ್ಣಾಹುತಿನ ನಾನು ಲೈವಲ್ಲಿಯೂ ತೋರಿಸಿದ್ದೀನಿ. ಉಳಿದ ಪಾರ್ಟನ್ನು ನೋಡಿ ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಯಾರೆಲ್ಲ ಬಂದಿದ್ರೆ ಅಲ್ಲಿ, ಯಾರು ನನ್ನ ಕ್ಯಾಮ್ರಾದಲ್ಲಿ ಸೆರೆ ಆಗಿದ್ರೆ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ನನಗೆ ಗೊತ್ತಿರುವಷ್ಟನ್ನು ನಾನು ಹೇಳಿದೆ. ಇಷ್ಟು ಗೊತ್ತಿದೆ. ಈಗ ಗಣಹೋಮ ಆಗೋದಾದರೂ ಯಾವುದೇ ಹೋಮ ಆಗೋದಾದರೂ 3 ಕಡೆಯಲ್ಲಿ ಅಲ್ಲಿ ಮಾಡ್ತಾರೆ, ಕ್ರಮನೇ ಹಾಗೆ. ಅದು ರಂಗೋಲಿ ಒಂದು ಕಡೆ, ಮಧ್ಯೆ ಆಹುತಿ, ಆನಂತರ ಈ ಕಡೆ ಕಲಶ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ತುದಿಯಲ್ಲಿ ಕಾಣ್ಬೋದು ದೇವಿಯ ಉತ್ಸವ ಮೂರ್ತಿನೂ ಅಲ್ಲಿ ಕಾಣ್ತಾ ಇರ್ಬೋದು ನೀವಲ್ಲಿ. ನಾನು ಫೋಕಸ್ ಮಾಡಿ ತೋರಿಸ್ತೇನೆ. ಅಲ್ಲಿ ಜನ ಅಡ್ಡ ಬರ್ತಾಯಿದ್ರು. ನಮ್ಮ ಊರು ಅಂದರೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳು ಇದಕ್ಕೆ ಫೇಮಸ್ಸು. ತುಂಬ ಕಡೆ ಹೋಮ ನೇಮಗಳು ಆಗ್ತಾ ಇರ್ತವೆ. ಎಲ್ಲರೂ ಜನಗಳು ಒಗ್ಗೂಡ್ತಾರೆ. ಅದನ್ನು ನೋಡಲಿಕ್ಕೆ 4 ಕಣ್ಣು ಸಾಲದು, ಅಷ್ಟು ಖುಷಿಯಾಗಿಬಿಡುತ್ತೆ. ಅಲ್ಲಿ ಹೋದರೆ ಬರಲಿಕ್ಕೆ ಮನಸ್ಸಾಗೋದಿಲ್ಲ. ನಿಮ್ಮ ಅನಿಸಿಕೆಗಳನ್ನು ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.
चतुशृङ्गोवमीक्षौर एतत् चत्वारि शृङ्गात्रयो अस्य पादात्वे जेते सप्तहस्ता तासो अस्य आविदेश विवाहितं परिधिकृत्यमानङ्गली देवादो घृतं वरिन्दम् इन्द्रतेकं भूर्गतेकं जगानवेनादेकं स्वधयानिष्ठानक्षो एता अर्हन्यहृत्या राजायुनावचक्षे घृतस्य धारा अभिकाकशेमि हिरण्ययो वेदसो मध्या आसा